ಆತ ಬಂದೂಕು ಹಿಡಿದು ಕಾಡಿನಲ್ಲಿಯೇ ಬಿತ್ಕೊಂಡು ಜನರ ಹಕ್ಕಿಗಾಗಿ ನಕ್ಸಲನಾಗಿ ತನ್ನ ಸಂಗಾತಿಗಳ ಜೊತೆ ಸೇರಿ ಹೋರಾಟ ನಡೆಸಿದ್ದ. ಆದರೆ ಬಂದೂಕು ಹಿಡಿದು ನಡೆಸಿದ ಹೋರಾಟದ ಫಲವಾಗಿ ಆತ ಇತ್ತೀಚೆಗೆ ಎನ್ಕೌಂಟರ್ನಲ್ಲಿ ಹತನಾಗಿ ಹೋಗಿದ್ದ. ವಿಕ್ರಮ್ ಗೌಡ ಬಂದೂಕು ಹಿಡಿದು ಯಾವ ಬೇಡಿಕೆ ಇಟ್ಟಿದ್ದನೋ ಅದನ್ನು ಈಗ ಆ ಭಾಗದ ಜನರು ಸರ್ಕಾರದ ಮುಂದಿಟ್ಟಿದ್ದಾರೆ. ನಕ್ಸಲ್ ನಾಯಕನ ಅಂತ್ಯದೊಂದಿಗೆ ಹೋರಾಟ ಆರಂಭ. ತಮ್ಮ ಹಕ್ಕಿಗಾಗಿ ಮಲೆಕುಡಿಯರಿಂದ ಬಂದೂಕು ರಹಿತ ಹೋರಾಟ. ನಮಗೆ ಕನಿಷ್ಠ ಮೂಲ ಸೌಕರ್ಯವಾದ್ರೂ ನೀಡಿ ಅಂತ ಗ್ರಾಮಸ್ಥರ ಒತ್ತಾಯ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ನಿರ್ಮಾಣದ ವೇಳೆ ಅರಣ್ಯವಾಸಿಗಳ ಒಕ್ಕಲೆಬ್ಬಿಸುವ ವಿಚಾರವಾಗಿ ನಕ್ಸಲರು ರಾಜ್ಯದಲ್ಲಿ ಕಾಣಿಸಿಕೊಂಡಿದ್ದರು. ಕೈನಲ್ಲಿ ಬಂದೂಕು ಹಿಡಿದು ಹೋರಾಟ ಆರಂಭಿಸಿದ್ದ ನಕ್ಸಲರನ್ನ ಮಟ್ಟ ಹಾಕಲು ಸರ್ಕಾರ ಪೊಲೀಸ್ ಬಲ ಉಪಯೋಗಿಸಿ ಯಶಸ್ವಿ ಕೂಡ ಆಯಿತು. ಆದರೆ ನಕ್ಸಲರ ಹೋರಾಟ ಕಾರಣದಿಂದ ಈ ಭಾಗದಲ್ಲಿ ವಾಸವಾಗಿದ್ದ ಅರಣ್ಯವಾಸಿಗಳ ಕಡೆಗೆ ಸರ್ಕಾರ ನೋಡುವಂತಾಗಿತ್ತು. ನಕ್ಸಲರಿದ್ದಾಗ ವಿಶೇಷ ಪ್ಯಾಕೇಜ್ ನೀಡಿ ಕೆಲವೊಂದು ಮೂಲ ಸೌಕರ್ಯಗಳನ್ನು ನೀಡಲಾಗಿತ್ತು. ಆದರೆ ಕಳೆದ 1 ದಶಕದಿಂದ ಈ ಜನರನ್ನ ಸರ್ಕಾರ ಕಡೆಗಣನೆ ಮಾಡಿದೆ. ಯಾವುದೇ ಮೂಲ ಸೌಕರ್ಯ ಸಿಗದೆ ಅರಣ್ಯವಾಸಿಗಳು ಸಂಕಷ್ಟ ಎದುರಿಸಿದ್ದಾರೆ. ಪ್ರಮುಖವಾಗಿ ಇಲ್ಲಿ ವಾಸವಾಗಿರುವ ಮಲೆಕುಡಿಯ ಸಮುದಾಯದ ಜನರು ತಮ್ಮ ಹಲವು ಬೇಡಿಕೆ ಸರ್ಕಾರದ ಮುಂದಿಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಪಶ್ಚಿಮ ಘಟ್ಟ ಪ್ರದೇಶ ವ್ಯಾಪ್ತಿಯಲ್ಲಿ ಬದುಕುತ್ತಿರುವಂತಹ ಮಲೆಕುಡಿಯರು ಸೇರಿದಂತೆ ಈ ಭಾಗದ ಕೃಷಿಕರು, ಕೃಷಿ ಕೂಲಿ ಕಾರ್ಮಿಕರು ಆತಂಕದ ಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಮೊನ್ನೆ ತಾನೇ ಹೆಬ್ರಿಯ ಪೀತಬೈಲಿನಲ್ಲಿ ಏನು ವಿಕ್ರಮ್ ಅನ್ನುವನ ಎನ್ಕೌಂಟರ್ ಆಯಿತಾ, ತದನಂತರ ದಿನಗಳಲ್ಲಿ ಆ ಭಾಗದಲ್ಲಿ ಜನ ಭಯಭೀತರಾಗಿದ್ದಾರೆ. ನಾವು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಹೇಳುವಂಥದ್ದು, ಜನರು ದಾರಿ ತಪ್ಪುವಂಥದ್ದು, ದಿಕ್ಕು ತಪ್ಪುವಂಥದ್ದು, ಅಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಮರೀಚಿಕೆಯಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶ ವ್ಯಾಪ್ತಿಯಲ್ಲಿ ಜನರಿಗೆ ದಿನನಿತ್ಯ ಸರಿಯಾದ ರೀತಿಯಲ್ಲಿ ಓಡಾಟ ಮಾಡಲಿಕ್ಕೆ ರಸ್ತೆಯ ಅನುಕೂಲತೆ ಇಲ್ಲ. ವಿದ್ಯುತ್ ಸಂಪರ್ಕದ ವ್ಯವಸ್ಥೆಗಳನ್ನು ಸರ್ಕಾರ ಇನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಜನರಿಗೆ ಮುಟ್ಟಿಸುವಲ್ಲಿ ವಿಫಲ ಆಗಿದೆ. ಶಿಕ್ಷಣದ ವಿಷಯದಲ್ಲಿ ಕೂಡ ಸರ್ಕಾರ ಮುಂದುವರಿಲಿಲ್ಲ. ಆ ಭಾಗದ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡಿಬೇಕಾದರೆ, ಊರಿಗೆ ಬರಬೇಕಾದ್ರೆ ಸರಿಯಾದ ವಾಹನದ ವ್ಯವಸ್ಥೆ ಇಲ್ಲ, ವಾಹನದ ಸೌಕರ್ಯ ಇಲ್ಲ. ಆ ನಿಟ್ಟಿನಲ್ಲಿ ಸರ್ಕಾರ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದ್ರ ಮುಖಾಂತರ ಆ ಭಾಗದಲ್ಲಿ ವಾಸಿಸುವಂಥ ಜನರ ಬದುಕನ್ನು ಹಸನಗೊಳಿಸಬೇಕು. ಪಶ್ಚಿಮ ಘಟ್ಟದ ನಡುವೆ ವಾಸವಾಗಿರುವ ಈ ಜನ ಸಮುದಾಯ ಕಾಡುತ್ಪತ್ತಿಯನ್ನೇ ನಂಬಿಕೊಂಡು ಅಲ್ಪ ಸ್ವಲ್ಪ ಕೃಷಿ ಮಾಡಿ ಬದುಕು ಸಾಗಿಸುತ್ತಿದ್ದಾರೆ. ನಕ್ಸಲರ ಹೋರಾಟ ಜೋರಾಗಿದ್ದಾಗ ಹಲವು ಸವಲತ್ತು ಸಿಕ್ಕಿತ್ತಾದರೂ ಶಿಕ್ಷಣ, ಆರೋಗ್ಯ ಮೊದಲಾದವುಗಳು ಸಿಕ್ಕಿರಲಿಲ್ಲ. ಕಳೆದ 10 ವರ್ಷದಲ್ಲಿ ಇಲ್ಲಿನ ರಸ್ತೆಗಳನ್ನು ದುರಸ್ತಿ ಮಾಡದ ಕಾರಣ ಅನಾರೋಗ್ಯವಾದರೆ ನಗರಕ್ಕೆ ಬರಲು ಸಂಕಷ್ಟ ತಪ್ಪಿದ್ದಲ್ಲ. ಈ ನಡುವೆ ಕಸ್ತೂರಿ ರಂಗನ್ ವರದಿಯಿಂದ 300ಕ್ಕೂ ಅಧಿಕ ಕುಟುಂಬಗಳಿಗೆ ಆತಂಕ ಎದುರಾಗಿದೆ. ಹೀಗಾಗಿ ಸರ್ಕಾರ 400 ಎಕರೆ ಕೃಷಿ ಭೂಮಿ ಸಹಿತ 100 ಕೋಟಿಯ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಎಂದು ಈ ಭಾಗದ ಹೋರಾಟಗಾರರು ಆಗ್ರಹಿಸಿದ್ದಾರೆ. ನಮ್ಮದು ಮೂಲಭೂತ ಸಮಸ್ಯೆ ಅಂದರೆ ಮೂಲಭೂತ ಸೌಕರ್ಯ ಮತ್ತು ಉದ್ಯೋಗ. ಈ 2 ವಿಷಯದಲ್ಲಿ ನಾವು ಸಮುದಾಯ ಅವಕಾಶ ವಂಚಿತ ಸಮುದಾಯ ಆಗಿದೆ. ನಾವು ನಮ್ಮ ಬೇಡಿಕೆ ಏನಂದರೆ ಒಟ್ಟು ರಸ್ತೆ ಆಗಿರ್ಬೋದು, ವಿದ್ಯುತ್ ಆಗಿರ್ಬೋದು, ಆರೋಗ್ಯ ಸಂಬಂಧಪಟ್ಟಾಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಒಟ್ಟು ಏನು ಸಮಸ್ಯೆ ಇದೆ ಅದಕ್ಕೆ ಸರ್ಕಾರ ಕೂಡಲೇ ಒಂದು 100 ಕೋಟಿ ಅನುದಾನ ಬಿಡುಗಡೆ ಮಾಡಬೇಕು. ಯಾಕಂದರೆ ನಮ್ಮದು ಸಮಾಜವನ್ನು ಮುಖ್ಯವಾಹಿನಿ ತರಲಿಕ್ಕೆ ಅದೇ ಒಂದೇ ಮಾರ್ಗ. ಒಂದು ಸರ್ಕಾರ ಒಂದು 100 ಕೋಟಿ ಕೊಟ್ಟರೆ ನಮ್ಮ ಸಮುದಾಯದ ಸಮಗ್ರ ಅಭಿವೃದ್ಧಿ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಕೂಡ ಸಂಘದ ಮುಖಾಂತರ ಹಲವು ಬಾರಿ ಕೂಡ ನಾವು ಮನವಿ ಮಾಡಿದ್ದೇವೆ. ಇಷ್ಟರ ತನಕ 1 ಕೋಟಿ ITDPಗೆ ಕೊಟ್ಟರೆ ಆದ ನಂತರ ಅನುದಾನ ಬಂದೇ ಇಲ್ಲ. ನಾವು ಈಗ 1 ಕೋಟಿ 2 ಕೋಟಿ ಸಾಕಾಗಲ್ಲ. ಯಾಕೆಂದರೆ ನಮ್ಮ ಸಮುದಾಯ ಈಗ ದೊಡ್ಡದಿದೆ. ಸಮುದಾಯದ ಸಮಗ್ರ ಅಭಿವೃದ್ಧಿ ಆಗಬೇಕಾದ್ರೆ ಒಂದು 100 ಕೋಟಿ ಕೊಡಲೇಬೇಕಾಗತ್ತೆ. ಇಲ್ಲಾಂದರೆ ನಮ್ಮ ಸಮುದಾಯದ ಸಮಗ್ರ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ನಾವು ಈಗಾಗಲೇ ಗ್ರಾಮ ಪಂಚಾಯತ್ ಆಗಿರ್ಬೋದು, ತಾಲೂಕು ಪಂಚಾಯತ್ ಆಗಿರ್ಬೋದು, ತಾಲೂಕು ಆಡಳಿತ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಸರ್ಕಾರಕ್ಕೆ ನಾವು ನಮ್ಮ ಸಂಘ ಏನು ಪ್ರಾರಂಭ ಆಗಿದೆ 2012 ಡಿಸೆಂಬರ್ 19ರಲ್ಲಿ ಸ್ಥಾಪನೆ ಆಗಿದ್ದು, ರಿಜಿಸ್ಟ್ರೇಷನ್ ಆಗಿದ್ದು. ಅಲ್ಲಿಂದ ಇಲ್ಲಿ ತನಕ ನಾವು ಎಲ್ಲ ಆಯಾಮಗಳಲ್ಲಿ ನಾವು ಮನವಿ ಬೇಡಿಕೆಯನ್ನು ಹಕ್ಕೊತ್ತಾಯಗಳನ್ನು ಮಂಡಿಸ್ತಾ ಇದ್ದೇವೆ. ಇಷ್ಟರ ತನಕ ಒಂದು 10%, 100ರಲ್ಲಿ 10% ನಮ್ಮದು ಬೇಡಿಕೆ ಈಡೇರಿದೆ. 90% ಬೇಡಿಕೆ ಈಡೇರಿಲ್ಲ ಸರ್.
ಚಿಕ್ಕಮಗಳೂರು, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ ಈ 4 ಜಿಲ್ಲೆಯಲ್ಲಿ ಅರಣ್ಯವನ್ನೇ ನಂಬಿಕೊಂಡು ಅಲ್ಲೇ ಬದುಕು ಸಾಗಿಸುವ ಹಲವು ಕುಟುಂಬಗಳಿವೆ. ಸರ್ಕಾರದ ಯೋಜನೆಗಳು ಮಾತ್ರ ಈ ಭಾಗದ ಜನರಿಗೆ ತಲುಪದ ಕಾರಣ ಇನ್ನೂ ಸಂಕಷ್ಟದಲ್ಲಿ ಇದ್ದಾರೆ. ನಕ್ಸಲ್ ಹೋರಾಟಕ್ಕೆ ನಾವು ಬೆಂಬಲ ನೀಡಿಲ್ಲ ಮತ್ತು ನೀಡುವುದೂ ಇಲ್ಲವಾದರೂ ನಮ್ಮ ನೋವು ಸರ್ಕಾರ ಅರ್ಥ ಮಾಡಿಕೊಳ್ಳಬೇಕು ಎನ್ನುವುದು ಈ ಜನರ ಆಗ್ರಹವಾಗಿದೆ. ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24/7 ಉಡುಪಿ.